ಪ್ರಸಾದ್ ನೇತ್ರಾಲಯ ಮುಂಬೈ ಭಾಗದಲ್ಲಿ ಹಲವಾರು ಜನಸೇವಾ ಕಾರ್ಯವನ್ನು ಮಾಡಿದ ಕಡಂದಲೆ ಸಂದೇಶ್ ಭಂಡಾರಿ ಫ್ಯಾಮಿಲಿ ಚಾರಿಟೇಬಲ್ ಟ್ರಸ್ಟ್ನ ಜೊತೆ ಸೇರಿಕೊಂಡು ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ನಡೆಸಿತು. ಉಚಿತ ನೇತ್ರ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರದಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದು, ಅದರಲ್ಲಿ 100 ಮಂದಿಗೆ ಶಸ್ತ್ರಚಿಕಿತ್ಸೆ, ಇನ್ನುಳಿದವರಿಗೆ ತೀವ್ರತರದ ಚಿಕಿತ್ಸೆಯನ್ನು ಪ್ರಸಾದ್ ನೇತ್ರಾಲಯದಲ್ಲಿ ಮಾಡಲಾಗಿದ್ದು, 600 ಮಂದಿಗೆ ಉಚಿತ ಕನ್ನಡಕವನ್ನು ಬುಧವಾರ ಬಾರ್ಕೂರು ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಕಡಂದಲೆ ಸುರೇಶ್ ಭಂಡಾರಿ ಮತ್ತು ಶ್ರೀಮತಿ ಶೋಭಾ ಸುರೇಶ್ ಭಂಡಾರಿ ಅವರು ವಿತರಿಸಿದರು. ನಾನಾ ಭಾಗದಿಂದ ಕನ್ನಡಕ ಬಂದವರು ಕನ್ನಡಕ ಪಡೆದು ಕಾರ್ಯಕ್ರಮವನ್ನು ತುಂಬು ಮನಸ್ಸಿನಿಂದ ಅಭಿನಂದಿಸಿದ್ದಾರೆ. ಶಿಬಿರದಲ್ಲಿ ಸರಿಸುಮಾರು 950 ಟೆಸ್ಟ್ ಮಾಡಿಸಿಕೊಂಡಿದ್ದಾರೆ. ಅದರಲ್ಲಿ 541 ಚಸ್ಮ ಮಾಡಿದೆ, ಅದರಲ್ಲಿ 81 ಆಪರೇಷನ್ ಮಾಡಿದೆ, ಮತ್ತೊಂದು 8 ಮೇಜರ್ ಆಪರೇಷನ್ ಉಂಟು, ಅದು ಈಗ ಮಾಡಲಿಲ್ಲ. ಇದು 81 ಆಪರೇಷನ್ ಎಲ್ಲ ಆಯಿತು. ಅವರಿಗೆಲ್ಲ ಕಳೆದ ತಿಂಗಳು 28ರಂದು ಮಂಗಳವಾರದಂದು ನೇತ್ರ ಶಿಬಿರ ಇದನ್ನು ನಾಗೇಶ್ವರದಲ್ಲಿ ಯೋಜಿಸಲಾಗಿತ್ತು. ಅದಕ್ಕೆ ನಾನು ಭಾಗವಹಿಸಲು ಹೋಗಿದ್ದೆ. 100 ಜನರಿಗೂ ಹೆಚ್ಚು ಕಡಿಮೆ 1000 ಜನರವರೆಗೂ ಔಷಧಿ ಕೊಟ್ಟಿದ್ದಾರೆ, ಚಿಕಿತ್ಸೆ ಮಾಡಿದ್ದಾರೆ, ನೋಡಿದ್ದಾರೆ. ಇದರಿಂದ